ನಿನ್ನೆ ಉಕ್ಕಿ ಹರಿದ ನೇತ್ರಾವತಿ ನದಿಯಿಂದಾಗಿ ಹಲವು ಕಡೆಗಳಲ್ಲಿ ಮನೆ ಹಾಗೂ ಅಂಗಡಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿ ಉಂಟು ಮಾಡಿತ್ತು. ಇಂದು ನೆರೆ ಪೀಡಿತ ಪ್ರದೇಶಗಳಿಗೆ ರಾಜ್ಯ ವಿಧಾನಸಭಾ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿ ನೀಡಿದ್ದಾರೆ. ತುಂಬೆಯಲ್ಲಿ ವೆಂಡೆಡ್ ನೀರಿನ ಮಟ್ಟ ಪರಿಶೀಲನೆ ನಡೆಸಿ ಅಶೋಕ್ ಬಳಿಕ ಬಂಟ್ವಾಳ ಪೇಟೆಯಲ್ಲಿ ನೆರೆಯಿಂದ ಸಂಕಷ್ಟಕ್ಕೆ ಸಿಲುಕಿದವರ ಜೊತೆ ಮಾತನಾಡಿದ್ದಾರೆ. ಬಂಟ್ವಾಳದ ಬಸ್ ನಿಲ್ದಾಣ ಸಂಪೂರ್ಣ ಜಲಾವೃತಗೊಂಡು ಹಲವು ಅಂಗಡಿಗಳ ವಸ್ತುಗಳು ನೀರಿನಲ್ಲಿ ಕೊಚ್ಚಿ ಹೋಗಿತ್ತು. ನೇತ್ರಾವತಿ ನದಿ ಇಲ್ಲಿನ ಪೇಟೆಯ ಪಕ್ಕದಲ್ಲಿ ಹರಿತಾ ಇರುವ ಕಾರಣ ಬಂಟ್ವಾಳ ಪೇಟೆಯ ಹಲವು ಮನೆಗಳಿಗೂ ನೆರೆ ನೀರು ಹಾನಿ ಉಂಟು ಮಾಡಿದೆ. ಬಂಟ್ವಾಳದ ಬಳಿಕ ಪಾನೆಮಂಗಳೂರು ಹಾಗೂ ಗೂಡಿನ ಬಳಿಕೂ ಆರ್ ಅಶೋಕ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.